ಔಷಧಿಗಳಿಲ್ಲದೆ ಕಾಯಿಲೆಯನ್ನ ಗುಣಪಡಿಸುವ ಶಕ್ತಿ ಸಂಮೋಹನ ಚಿಕಿತ್ಸೆಗಿದೆ. ಹಾಗಾಗಿ ಇಂತಹ ಚಿಕಿತ್ಸೆಯನ್ನ ನಾವು ಸ್ವಾಗತಿಸಬೇಕು. ವಿಜ್ಞಾನದ ಪ್ರಕಾರ ಅನೇಕ ಕಾಯಿಲೆಗಳು ಮನೋದೈಹಿಕ ಕಾಯಿಲೆಗಳನ್ನು ಗುಣಪಡಿಸಬಹುದು ಎಂದು ಕಾಲೇಜಿನ ಪ್ರಾಂಶುಪಾಲರಾದ ಟಿಎನ್ ಕೇಶವ್ ಹೇಳಿದರು. ಅವರು ಉಜಿರೆ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಪದವಿ ಕಾಲೇಜಿನಲ್ಲಿ ಮನಃಶಾಸ್ತ್ರ ವಿಭಾಗದ ವತಿಯಿಂದ ನಡೆದ ಸಂಮೋಹನ ಚಿಕಿತ್ಸೆ ಹಾಗೂ ಅದರ ಅನ್ವಯ ಕುರಿತ ಕಾರ್ಯಾಗಾರದಲ್ಲಿ ಮಾತನಾಡಿದರು. ಕಾರ್ಯಾಗಾರದಲ್ಲಿ ಸಂಪನ್ಮೂಲ ವ್ಯಕ್ತಿಗಳಾಗಿ ಭಾಗವಹಿಸಿದ ಸಂಮೋಹನ ಚಿಕಿತ್ಸಕ ಹಾಗೂ ತರಬೇತುದಾರ ಪ್ರತೀಕ್ ಮೋತಿಕರ್ ಮೋಹನ್ ಅವರು ಮಾತನಾಡಿ, ಸಂಮೋಹನ ಚಿಕಿತ್ಸೆಯ ಇತಿಹಾಸ, ಅದು ಬೆಳೆದು ಬಂದ ಹಾದಿಯನ್ನ ವಿದ್ಯಾರ್ಥಿಗಳಿಗೆ ವಿವರಿಸಿದ್ರು. ಸಂಮೋಹನ ಮತ್ತು ವಶೀಕರಣದ ನಡುವೆ ಹಲವು ವ್ಯತ್ಯಾಸಗಳಿವೆ. ಸ್ವಯಂ ಸಂಮೋಹನವನ್ನ ಮಾಡಿಕೊಳ್ಳುವುದರಿಂದ ಅನೇಕ ಲಾಭವಿದೆ ಎಂದು ವಿಭಾಗದ ಮುಖ್ಯಸ್ಥರಾದ ಗೋಪಾಲ್ ಪಟವರ್ಧನ್ ತಿಳಿಸಿದ್ರು. ಕಾರ್ಯಾಗಾರದಲ್ಲಿ ವಿಭಾಗದ ಸಹ ಪ್ರಾಧ್ಯಾಪಕರಾದ ಸುಧೀರ್ ಕೆವಿ, ಅಸೋಸಿಯೇಟ್ನ ಕಾರ್ಯದರ್ಶಿ ಸ್ವಾತಿ ಹಾಗೂ ಮನಃಶಾಸ್ತ್ರ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು.